ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ನೋಡುದು, ಇಸ್ರೇಲ್ಗೆ ಟ್ರಾವೆಲಿಂಗ್ ನೋಡುದು. ಇಸ್ರೇಲ್ ಬಗ್ಗೆ ನಿನ್ನೆ ಹೆಚ್ಚಿನವರಿಗೆ ಗೊತ್ತಾಗಿರ್ಬೋದು. ಇಸ್ರೇಲ್ಗೆ ನಿನ್ನೆ ಟೆರರಿಸಂ ಅಟ್ಯಾಕ್ ಆಗಿದೆ. ಬೆಳಗಿನ ಹೊತ್ತಿನಲ್ಲಿ ನಿನ್ನೆ ಇಸ್ರೇಲ್ಗೆ ಒಂದು ಸೆಲೆಬ್ರೇಷನ್ ಡೇ ಅಂತ ಶನಿವಾರ ದಿವಸ. ಆ ದಿವಸ ನೋಡಿ 4 ಕಡೆಯಿಂದ ಬಂದು ಇಸ್ರೇಲ್ಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಅದರಲ್ಲಿ ಒಂದು ಹೇಳ್ಬೇಕಾದ್ರೆ ಪ್ಯಾರಾಗೈಡಿಂಗ್ ನಿಮ್ಗೆ ಗೊತ್ತಿರಬಹುದು, ಮೇಲೆಯಿಂದ ಬರುವುದು, ಅದರಲ್ಲಿ ಬಂದು ಸಹ ಅಟ್ಯಾಕ್ ಮಾಡಿದ್ದಾರೆ ಅಂತ. 100ಕ್ಕೆ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ. ನನಗೆ ಕರೆಕ್ಟ್ ಗೊತ್ತಿಲ್ಲ, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಅವರಿಗೋಸ್ಕರ ನಾವು ಯಾವತ್ತು ಪ್ರೇಯರ್ ಮಾಡಬೇಕು. ಹಾಗೆ ನಿನ್ನೆ ಮೋದಿ ಅವರು ಪ್ರಧಾನಮಂತ್ರಿ ಇದ್ದಾರಲ್ಲ, ಅವ್ರ ಎಕ್ಸ್ ಅಕೌಂಟ್ ನಿಮ್ಗೆ ಗೊತ್ತಿರ್ಬೋದು, ಹಳೆಯ ಟ್ವಿಟರ್ ಅಕೌಂಟ್. ಅದರಲ್ಲಿ ಹೇಳಿದ್ರು ನಾವು ನಿಮ್ಮೊಟ್ಟಿಗೆ ಒಗ್ಗಟ್ಟಲ್ಲಿ ಇರ್ತೇವೆ ಅಂತ ಹೇಳಿದ್ರು. ನಾವು ಒಗ್ಗಟ್ಟಲ್ಲಿ ಇರ್ತೇವೆ ಅಂತ ಹೇಳಿದ್ರು. ನಾನು ಎಷ್ಟು ಕರೆಕ್ಟ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಇವತ್ತು ನಾವು ಇಸ್ರೇಲ್ ಬಗ್ಗೆ ಸ್ವಲ್ಪ ಮಾತಾಡುವ. ನನಗೆ ಗೊತ್ತಿರುವ ಹಾಗೆ ಇಸ್ರೇಲ್ ಯಾವ ರಾಜಧಾನಿಯಲ್ಲಿ ಇರುವುದು, ಅದು ಎಷ್ಟು ಏರಿಯಾದಲ್ಲಿ ಉಂಟು, ಅದರ ಬಗ್ಗೆ ಎಲ್ಲ ಮಾತಾಡುವ. ಬನ್ನಿ. ಸ್ವಲ್ಪ ಮೈಕ್ ಪ್ರಾಬ್ಲಮ್ ಬರ್ಬೋದು, ಯಾಕಂದ್ರೆ ನಾನು ಮೊಬೈಲ್ ಅಲ್ಲಿ ವಿಡಿಯೋ ತೆಗೆದು ಆಗ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಬರೋದು. ಬನ್ನಿ, ಇವತ್ತು ನಾವು ಇಸ್ರೇಲ್ ಬಗ್ಗೆ ಮಾತಾಡುವ. ಇಸ್ರೇಲಿಯ ರಾಜಧಾನಿ ಯಾವುದು? ಜೆರುಸಲೇಂ ಎಂಬ ರಾಜಧಾನಿ. ಮತ್ತೆ ಇಲ್ಲಿಯ ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು? ಇಬ್ರು. ಮತ್ತೊಂದು ಲ್ಯಾಂಗ್ವೇಜ್ ಉಂಟು, ಅರಬಿಕ್ ಲ್ಯಾಂಗ್ವೇಜ್ ಇಸ್ರೇಲಿಯಲ್ಲಿ ಉಂಟು. ಇಸ್ರೇಲಿನ ಜನಸಂಖ್ಯೆ ಎಷ್ಟು? 9 ಮಿಲಿಯನ್ಗಿಂತ ಹೆಚ್ಚು ಜನರಿದ್ದಾರೆ. ಇಲ್ಲಿ ಇಂಡಿಪೆಂಡೆನ್ಸ್ ಯಾವಾಗ ಘೋಷಣೆ ಮಾಡಿದ್ರು? 1948 ಮೇ 14ರಂದು ಘೋಷಣೆ ಮಾಡಿದ್ರು ಇಸ್ರೇಲಿನ ಇಂಡಿಪೆಂಡೆನ್ಸ್ ಡೇ. ಇಸ್ರೇಲ್ ಟೋಟಲ್ ಏರಿಯಾ ಎಷ್ಟುಂಟು? 2,20,721 ಕಿಲೋಮೀಟರ್ ಸ್ಕ್ವೇರ್ ಉಂಟು. ಇಲ್ಲಿ ವಾಟರ್ ಪರ್ಸೆಂಟೇಜ್ ಎಷ್ಟು? 2.71% ಉಂಟು. ಇದು 2015ರ ಪ್ರಕಾರ. ಪ್ರಪಂಚದ 29ನೇ ಅತಿ ದೊಡ್ಡ ಆರ್ಥಿಕತೆ ದೇಶವಾಗಿದೆ. ಮತ್ತೆ ಇಲ್ಲಿಯ ಮೈನ್ ಆಗಿ ಕಲ್ಚರ್ ಫಾಲೋ ಮಾಡೋದು ಇವರು ಮ್ಯೂಸಿಕ್ ಮತ್ತು ಡ್ಯಾನ್ಸ್. ಇಲ್ಲಿಯ ಮೈನ್ ಸ್ಪೋರ್ಟ್ಸ್ ಯಾವುದು? ಬಾಸ್ಕೆಟ್ ಬಾಲ್, ಫುಟ್ಬಾಲ್. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಶೇರ್ ಮಾಡಿದ್ದು. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರುತ್ತೆ. ಎಲ್ಲರಿಗೂ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬಾಯ್ ಹೇಳ್ತಾ ನಾನು ಗಾಯ್ಸ್, ಬೈ ಬಾಯ್.